ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ರೈತರು ಉಪ್ಪು ನೀಡಿದವರ ಇತ್ತೆ ಸಹಕಾರಿ ಕ್ಷೇತ್ರ ಬುಳೆಯರೆ ಕಾರಣ ದೇನು ಮೊಳಹಳ್ಳಿ ಶಿವರಾವ್ ಆನಿದ ಕಾಲುಡೆ ತೆರೆದು ಸಹಕಾರ ಕ್ಷೇತ್ರಗೂ ಗಟ್ಟಿದ ಪಂಚಾಂಗ ಪಾಡ್ದಿರಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರಿಕಾರ್ಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಪಂತಿರು ಬ್ಯಾಂಕ್ಡ್ ಗುರುವಾರ ಮೊಳಹಳ್ಳಿ ಶಿವರಾಯರ್ನ 142ನೇ ವರ್ಷದ ಜನ್ಮ ದಿನಾಚರಣೆ ಲೇಸು ಉದಿಪನ ಮಲ್ತದು ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕುಡ್ಲ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಕುಡ್ಲದ ಒಟ್ಟು ಸೇರಿಕೆಡು ಸಹಕಾರಿ ಪಿತಾಮಹ ಕರಿದು ಪೋಯಿನ ಮೊಳಹಳ್ಳಿ ಶಿವರಾಯರ್ನ 142ನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮ ಗುರುವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಸಭಾಂಗಣಡು ನಡೆತಂಡು. ಬ್ಯಾಂಕ್ದ ಗುರಿಕಾರ್ಯರು ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ತುಡರ್ ಬೊಲ್ಪ ಪೊತ್ತಾದು ಮೊಳಹಳ್ಳಿ ಶಿವರಾಯರ್ನ ಚಿತ್ರಪಟಕ್ಕೂ ಪುರ್ಪ ಪಾಡ್ದು ಕಾರ್ಯಕ್ರಮ ಉದಿಪನ ಮಲ್ತಿರು. ರಾಜೇಂದ್ರ ಕುಮಾರ್ ಪಾತಿರ್ದು ನಮ್ಮ ಈತೊಂಜು ಸುಖವಾದು ಪೊಡುಂದಾಂಡ ಅವಕ್ಕೆ ಮೂಲ ಕಾರಣ ಮೊಳಹಳ್ಳಿ ಶಿವರಾವ್ ಆನಿ ಸಹಕಾರಿ ಕ್ಷೇತ್ರಡು ಗಟ್ಟಿದ ಪಂಚಾಂಗನು ಆರು ಪಾಡ್ದಿತ್ತಿರಂದು ಪಂಡಿರು ರೈತರು ಉಪ್ಪು ನೀಡಿದವರ ಇತ್ತೆ ಸಹಕಾರಿ ಕ್ಷೇತ್ರ ಬುಳೆಯರೆ ಕಾರಣ ಆತನು ಮುಂದೇನು ಅಪಗನೆ ತೆರೆದಿನ ಶಿವರಾವ್ ಆನಿಯೇ ದೂರದಿಟ್ಟಿದ್ದಿ ಒಂದು ಕೆಲಸ ಮಲ್ತದಿರಂದು ಎಂ ಎನ್ ರಾಜೇಂದ್ರ ಕುಮಾರ್ ಪಂಡಿರು. ಅಡಿಕೆ ಉತ್ಪಾದನೆ ಕಮ್ಮಿ ಆಗ್ತದೆ, ಬೆಲೆ ಬರ್ಬೋದು, ಆದರೆ 10 kg ಅಡಿಕೆ ಅವನಿಗೆ 5 kg ಅಡಿಕೆ ಬಂದಾಗ ಅದು ಸಮತೋಲನ ಆಗೋದಿಲ್ಲ. ಆ ಮಾತನ್ನು ಅವರು ಹೇಳಿದರು. ಅವರಲ್ಲಿಯೂ ಕೂಡ ಈ ಕೃಷಿಕರ ಅಡಿಕೆ ಕೃಷಿಯ ಬಗ್ಗೆ, ರಬ್ಬರ್ ಕೃಷಿ, ಕೊಕ್ಕೋ ಇದರೆಲ್ಲರ ಬಗ್ಗೆ ಅವರಲ್ಲಿ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಅವರನ್ನು ಬದುಕಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಹೇಳಿದೆ. ಇನ್ನು ಹೊಸದಾಗಿ KMFನ ಅಧ್ಯಕ್ಷರು, ಉಪಾಧ್ಯಕ್ಷರು ಇಬ್ಬರು ಹೊಸದಾಗಿ ನಮ್ಮವರೇ ಆಗಿದ್ದಾರೆ. ಸುಚರಿತಾ ಶೆಟ್ಟಿ, ಜಯರಾಮ್ ರೈ ಅವರು ಕೂಡ ಇವತ್ತು ಮನುಷ್ಯನಿಗೆ ಬದಲಿ ವ್ಯವಸ್ಥೆ ಆರ್ಥಿಕದ ಒಂದು ಹಾಲಿನ ಒಂದು ಕಾಲದಲ್ಲಿ KMF ನಮ್ಮಲ್ಲಿ ನಡೆಯುವುದಿಲ್ಲ ಅನ್ನುವಂಥ, ಹಾಲಿನ ಸೊಸೈಟಿ ನಡೆಯುವುದಿಲ್ಲ ಅನ್ನುವಂಥ ಮಾತು ಇವತ್ತು ನನಗೆ ಕಾಣ್ತಿದ್ದೆ. ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ KMF ಇದೆ. ಅಂದರೆ ಜನರಿಗೆ ಅಷ್ಟು ಪ್ರೋತ್ಸಾಹವಾಗಿ ಕೆಲಸ ಮಾಡ್ತಾಯಿದೆ. ಮಾರುಕಟ್ಟೆ ಕೂಡ ಒಳ್ಳೆಯದೆ. ಅವರ ಹೊಸ ಅಧ್ಯಕ್ಷರಾಗಿ ಇವರು ಪ್ರಥಮ ಬಾರಿಗೆ ಬಂದಿದ್ದಾರೆ. ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ನನ್ನ ಇದನ್ನು ಸಲ್ಲಿಸುತ್ತಾ ಅವರು ಮುಂದಕ್ಕೆ ಬೆಳೀಲಿ. ಬಹುಶಃ ನನ್ನ ಕಾಲೇಜ್ ದಿನಗಳಲ್ಲಿ ನನ್ನ ತಂದೆಯವರೊಂದಿಗೆ ಈ ಬ್ಯಾಂಕಿನಲ್ಲಿ ಬರ್ತಿದ್ದೆ. ಇಲ್ಲಿ ಹಿಂದೆ ಒಂದು ಗೆಸ್ಟ್ ಹೌಸ್ ಇತ್ತು. ಆವಾಗ ನೋಡೋದಕ್ಕೂ ಇವತ್ತು DCC ಬ್ಯಾಂಕಿನ ಅದ್ಭುತ ಕಟ್ಟಡ ನೋಡೋದಕ್ಕೂ ಬಹುಶಃ ಮನಸ್ಸಿಗೆ ಆನಂದ ಆಗ್ತದೆ, ಸಂತೋಷ ಆಗ್ತದೆ. GSR ಅಧ್ಯಕ್ಷರಿರುವಾಗಲೂ ನಾನು ಬರ್ತಿದ್ದೀನಿ. ಆವಾಗಿನ ವ್ಯವಸ್ಥೆ, ಇವಾಗಿನ ವ್ಯವಸ್ಥೆ ಮತ್ತು ನೌಕರರಿಗೆ, DCC ಬ್ಯಾಂಕಿನ ನೌಕರರಿರಲಿ, ಪ್ರೈಮರಿ ಕೋಆಪರೇಟಿವ್ ಸೊಸೈಟಿ ನೌಕರರಿರಲಿ, ಒಂದು ಜೀವನಕ್ಕೆ ಭದ್ರತೆ ಅಥವಾ ನೆಲೆ ಇವತ್ತು ಸಿಗ್ತಾ ಹೋಗಿದೆ. ಬಹುಶಃ ಕೊಡುಕೊಳ್ಳುವಿಕೆ, ಈ ಸಹಕಾರ ತತ್ವ ಪುರಾತನ ಕಾಲದಿಂದ ಭಾರತದ ಒಂದು ಕುಟುಂಬ ವ್ಯವಸ್ಥೆಯಿಂದ ಬಂದತಕ್ಕಂಥ ಒಂದು ಸಹಕಾರದ ವ್ಯವಸ್ಥೆ ಇದು ಇವತ್ತು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಈ ಯಶಸ್ಸಿನಲ್ಲಿ ಬಹಳ ಜನ ಹಿರಿಯರ ಒಂದು ತ್ಯಾಗ ಇದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲೂ ಸಹಕಾರಿ ರಂಗ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ, ರೈತರಿಗೆ ವಿಶೇಷವಾಗಿ ಸರಿಯಾದ ಪ್ರಯೋಜನ, ಮಾರ್ಗದರ್ಶನ ತಮ್ಮಂಥ ನೇತಾರರಿಂದ ಸಿಗಲಿ ಅಂತ ಆಶಿಸ್ತಾ. ಕ್ಯಾಂಕೋ ಗುರಿಕಾರ್ಯರು ಕಿಶೋರ್ ಕುಮಾರ್ ಕೋಡ್ಗಿ, ದಕ್ಷಿಣ ಕನ್ನಡ ಸಹಕಾರಿ ಪೇರುತ್ಪತ್ತಿದಾರರ ಒಕ್ಕೂಟದ ಗುರಿಕಾರ್ಯರು ಸುಚರಿತಾ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಒತ್ತು ಗುರಿಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಕುಡ್ಲದ ಗುರಿಕಾರ್ಯರು ಬೊಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಬ್ಯಾಂಕ್ದ ಮುಖ್ಯ ಕಾರ್ಯತುವೋನ್ನ ಅಧಿಕಾರಿ ರವೀಂದ್ರ ಬಿ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರು, ಸಹಕಾರಿ ಯೂನಿಯನ್ ನಿರ್ದೇಶಕರು, ಜಿಲ್ಲೆದ ಸಹಕಾರಿಲು ಸಂಸ್ಥೆಡು ಕರ್ತವ್ಯ ಮಲ್ಪನ ಕುಲು ಪಾಲ್ದಿತ್ತೊಂಡಿರು. ಸಹಕಾರದ ಬುಳಿಚಿಲಗಾದು ಶ್ರದ್ಧೆ, ನಿಷ್ಠೆಡು, ಪ್ರಾಮಾಣಿಕ ಸೇವೆ ಮಲ್ಪು ಅಂದ್ ಈ ಪೊರ್ತುಡು ಸಹಕಾರಿಲು ಪ್ರತಿಜ್ಞೆ ಮಲ್ತಿರು. ಪರಸ್ಪರ ಸಹಕಾರ, ಸಹಬಾಳ್ವೆಯಿಂದಲೇ ಸುಖ ಶಾಂತಿಯ ಉತ್ತಮ ಸಮಾಜ, ಸಹಕಾರದ ಪ್ರಗತಿಗಾಗಿ ಸಹಕಾರಿಯಾಗಿ ನಿಷ್ಠೆ
ರಾಜ್ಯ ಕಾನೂನು ಬೊಕ್ಕ ಎಡ್ಡೆ ವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಗುರುವಾರ ಕಾಂಡೆ ಸುರತ್ಕಲ್ ಬೊಕ್ಕ ಬಜ್ಪೆ ಪೊಲೀಸ್ ಸ್ಟೇಷನ್ ಸುತ್ತದ ಜಾಗಿಲೆಗೆ ಪೋದು ಇತ್ತದ ಸ್ಥಿತಿಗತಿ ಬಗೆಟ್ಟು ತೂದು ತೆರೆಯೊಂಡಿರು. ರಾಜ್ಯ ಕಾನೂನು ಬೊಕ್ಕ ಎಡ್ಡೆ ವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಗುರುವಾರ ಕಾಂಡೆ ಸುರತ್ಕಲ್ ಬೊಕ್ಕ ಬಜ್ಪೆ ಪೊಲೀಸ್ ಸ್ಟೇಷನ್ ಸುತ್ತದ ಜಾಗಿಲೆಗೆ ಪೋದು ಇತ್ತದ ಸ್ಥಿತಿಗತಿ ಬಗೆಟ್ಟು ತೂದು ತೆರೆಯೊಂಡಿರು. ಕರಿನ ಕೆಲವು ದಿನಕ್ಲಿರ್ದಿಂಚ ಜಿಲ್ಲೆಡು ನಡತೊಂದುಪ್ಪುನ ಬೊಡ್ಚಾಂದಿ ಸಂಗತಿಲಿಡ್ದಾವ್ರ ಬಿಗಿ ಬಂದೋಬಸ್ತ್ ಮಲ್ತದಿತ್ತದು ಈದುಂಬು ಜಿಲ್ಲೆಗೆ ಬತ್ತದು ಪೊಲೀಸರಿಗೂ ಸರಿಯಾಯಿನ ಮಾರ್ಗದರ್ಶನ ಕೊರ್ದು ಪೋದಿತ್ತಿನ ಅಲೋಕ್ ಕುಮಾರ್ ಪಿರ ಕುಡ್ಲಗ್ ಬತ್ತದು ಮುಲ್ಪ ನಡತಿನ ಬೇತೆ ಬೇತ ಸಂಗತಿ ಬಗೆಟ್ಟು ಪೊಲೀಸರಿಡ ಮಾಹಿತಿ ದೆತ್ತೊಂಡಿರು. ಬಂದೋಬಸ್ತುಡುಪ್ಪುನ ಪೊಲೀಸರಿಡಲ ಪಾತ್ರ ಕತೆ ನಡಪಾದು ಅಲ್ಪದ ಸ್ಥಿತಿಗತಿ ಬಗೆಟ್ಟು ಪಿಂದೊಂಡಿರು. ಊರ್ದ ಅಂಗಡಿಲಿನ ಯಜಮಾನಿರ ಬೊಕ್ಕ ಸಾರ್ವಜನಿಕರಿಡ ಚರ್ಚೆ ಮಲ್ತಿರು. ಈ ಪೊರ್ತುಡು ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಬೊಕ್ಕ ಅಧಿಕಾರಿಗಳು ಒಟ್ಟಿಗಿತ್ತಿರು. ಸುರತ್ಕಲ್ಲಡು ನಡತಿನ ಫಾಜಿಲುನು ಕಿರ್ನ ಕೇಸುಗೆ ಸಂಬಂಧ ಬಂಧನಡು ಪುನಃ 6 ಜನ ಆರೋಪಿలను ಹೆಚ್ಚಿಗೆ ವಿಚಾರಣೆಗಾದ ಪೊಲೀಸರು 14 ದಿನ ಅಕ್ಲಿನ ಕಸ್ಟಡಿಗೆ ದೆತ್ತೊಂದಿರು. ಬುಧವಾರ ಜಾಗೆದ ಬಗೆಟ್ಟು ಪಿಂದೊನೆರೆ ಪೊಲೀಸರು ಆರೋಪಿలను ಬಿಗುತ ಭದ್ರತೆಡು ಕಿರ್ನ ಜಾಗೆಗಲೆ ತಂದು ಪೋದಿತ್ತರು. ಮಾತ ಸಾಕ್ಷಿಲಿನು ಪೊಲೀಸರು ಒಟ್ಟು ಮಲ್ತಂದುಲೆರು. ಸುರತ್ಕಲ್ಲಡು ನಡತಿನ ಫಾಜಿಲುನು ಕಿರ್ನ ಕೇಸುಗೆ ಸಂಬಂಧ ಬಂಧನಡುಪ್ಪುನ 6 ಜನ ಆರೋಪಿలను ಹೆಚ್ಚಿಗೆ ವಿಚಾರಣೆಗಾದ ಪೊಲೀಸರು 14 ದಿನ ಅಕ್ಲಿನ ಕಸ್ಟಡಿಗೆ ದೆತ್ತೊಂದಿರು. ಆರೋಪಿలను ಕೋರ್టుಗೂ ಹಾಜರು ಮಲ್ತಿನ ಪೊಲೀಸರು ನನ್ನಲಾತ ಹೆಚ್ಚಿನ ವಿಚಾರಣೆಗಾದ ಕಸ್ಟಡಿಗೂ ಕೊರಿಯರೆ ಪೊಲೀಸರು ಭಿನ್ನಾಯ್ತಿದರು. ಅಂಚಾದ ಬಂಧನೊಡಿತ್ತಿನ ಆರೋಪಿಲಾಯ್ನ ಸುಹಾಸ್ ಶೆಟ್ಟಿ, ಮೋಹನ್, ಅಭಿಷೇಕ್, ಶ್ರೀನಿವಾಸ್, ದೀಕ್ಷಿತ್ ಬೊಕ್ಕ ಗಿರಿಧರನ್ ಕೋರ್ಟು ಪೊಲೀಸ್ ಕಸ್ಟಡಿಗೆ ಕೊಡ್ತುಂಡು. ಕೆರಿಯರೆ ಪೋಯರೆ ಸಂಚಾರಗೂ ಕಾರುವದಗೈನ ದೂರದ ಮಿತ್ತು ಬಂಧನಡುಪ್ಪುನ ಆರೋಪಿ ಅಜಿತ್ ಕ್ರಾಸ್ತನು ಪೊಲೀಸರು ಈದುಂಬೆ ಕೋರ್టుಗೂ ಹಾಜರು ಮಲ್ತದು ಕಸ್ಟಡಿಗೆ ದೆತ್ತೊಂದಿರು. ಆಯಕುರ್ನ ಮಾಹಿತಿ ಮಿತ್ತು ಪೊಲೀಸರು ಬಾಕಿದ 6 ಜನ ಆರೋಪಿలను 2 ದಿನ ದುಂಬು ಬಂಧನ ಮಲ್ತದಿತ್ತರು. ಈ ನಡುಟು ಆರೋಪಿಲು ಒಂಜಿ ಕಾರನು ಬೊಲ್ಮಣ್ಣು ಕೈತಲು ಇನ್ನಾಡು ಬುಡ್ದು ನನ್ನೊಂಜಿ ಕಾರಡು ಪೋಯರೆ ಸಾಕಾರ ಕುರ್ನಕುಲು ಏರುಂದು ಪನ್ಪುನ ಬಗೆಟ್ಟು ನನ್ನಲ ಸರಿಯಾಯಿನ ಮಾಹಿತಿ ತಿಕ್ಕದಿಜಿ. ಅಂಚಾದು ಪೊಲೀಸರು ವಿಚಾರಣೆ ದುಂಬರಿತದು ಮಾಹಿತಿ ಒಟ್ಟು ಮಲ್ತಂದುಲೆರು. ಬುಧವಾರ ಜಾಗೆದ ಬಗೆಟ್ಟು ಪಿಂದೊನೆರೆ ಪೊಲೀಸರು ಆರೋಪಿలను ಬಿಗುತ ಭದ್ರತೆಡು ಕಿರ್ನ ಜಾಗೆಗಲೆ ತಂದು ಪೋದಿತ್ತರು. ಮಾತಾ ಸಾಕ್ಷಿಲೇನು ಪೊಲೀಸರು ಒಟ್ಟು ಮಲ್ತಂದುಲೆರು. ಸುಬ್ರಹ್ಮಣ್ಯ ಬೊಲ್ಲ ಉಪದ್ರದ ಜಾಗಿಲೆಗೂ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್ ಭೇಟಿ ಕೊಡ್ದಿತ್ತಿನ ಪೊರ್ತು ಮಂತ್ರಿಯರಿಗೂ ಗುಂಡಿ ಬೂರ್ದು ಹಾಳಾಯಿನ ಮಳೆಯಾಳ ಹರಿಹರ ಮಾರ್ಗದ ಅವ್ಯವಸ್ಥೆಯನ್ನು ತೋಜಾಯರೆ ಊರ್ದಕ್ಲು ಮಾಧ್ಯಮದಕ್ಲು ಒತ್ತಾಯ ಮಲ್ತದಿತ್ತರು. ಆಂಡ ಈ ಪೊರ್ತುಡು ನಾಯಕರು ಮಂತ್ರಿಯರ್ನ ಕಾರನ್ನು ಡೈವರ್ಟ್ ಮಲ್ಪೆರೆ ಪ್ರಯತ್ನ ಮಲ್ತಿನ ಸಂಗತಿ ನಡೆತಿದ್ರು. ಈ ಸರ್ತಿದ ಮರಿಯಲ ದಾನಿಂದೆ ಇಜ್ಜಾಡ್ ಅತ್ತಾಂದಿ ಕಾಲುಡು ಬರ್ಸ ಶುರುವಾದಿತ್ತಂಡು. ಸುರುಕೆ ತೆಡಿಲು ಗಾಳಿ ಬರ್ಸಗೂ ಜೀವ ನಷ್ಟ ಬುಲೆಸಲ್ಲೇ ನಷ್ಟ ಆದಿತ್ತಂಡು. ಸುಬ್ರಹ್ಮಣ್ಯಡು ಇಂಚಿಪ್ಪ ಬತ್ತಿನ ಬಾರಿ ಬರ್ಸ ಉಂಡು ಮಲ್ತಿನ ನಷ್ಟ ಹತ್ತಿತ್ತತ್ತು. ಗುಡ್ಡೆ ಮಗರ್ದು ಇಲ್ಲಗ್ ಬೂರ್ದು ಇರುವೇರು ಪುಂಜುಕ್ಕುಲು ಜೀವ ಕಳೆಯುನ್ನ ಬೀಜರ್ದ ಸಂಗತಿಲ ನಡೆತದಿತ್ತಂಡು. ಮಾರ್ಗದ ಸ್ಥಿತಿಗತಿ ಪಂಡದ ಪ್ರಯೋಜನ ಇಜ್ಜಿಂದ ಪನ್ಪುನಂಚಾತಂಡು. ಗ್ರಾಮದಕ್ಕಲು ಹಾಳಾಯಿನ ಮಾರ್ಗುಡೆ ದಿನನಿತ್ಯ ಸಂಚಾರ ಮಲ್ಪುಡಾತಂಡು. ಹಾಳಾಯಿನ ಈ ಮಾರ್ಗದ ಅವ್ಯವಸ್ಥೆಯನ್ನು ತುಯ್ಯರೆ ಪೋಯರೆ ಇತ್ತಿನ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಯರ್ನ ತಾದಿ ತಪ್ಪೈನ ಸಂಗತಿಲ ನಡೆತದಂಡು. ಸುಬ್ರಹ್ಮಣ್ಯ ಬೊಲ್ಲ ಉಪದ್ರದ ಜಾಗಿಲೆಗ್ ಮಂತ್ರಿ ವಿ ಸುನಿಲ್ ಕುಮಾರ್ ಭೇಟಿ ಕೊಡ್ದಿತ್ತಿನ ಪೊರ್ತು ಮಂತ್ರಿಯರಿಗೂ ಗುಂಡಿ ಬೂರ್ದು ಹಾಳಾಯಿನ ಮಳೆಯಾಳ ಹರಿಹರ ಮಾರ್ಗದ ಅವ್ಯವಸ್ಥೆಯನ್ನು ತೋಜಾಯರೆ ಊರ್ದಕ್ಕಲು ಮಾಧ್ಯಮದಕ್ಕಲು ಒತ್ತಾಯ ಮಲ್ತದಿತ್ತರು. ಅಂಡ ಈ ಪೊರ್ತುಡು ನಾಯಕರು ಮಂತ್ರಿಯರ್ನ ಕಾರನ್ನು ಡೈವರ್ಟ್ ಮಲ್ಪೆರೆ ಪ್ರಯತ್ನ ಮಲ್ತಿನ ಸಂಗತಿ ನಡೆತದಂಡು. ಗ್ರಾಮದಕ್ಕಲು ಏತ್ ಪ್ರಯತ್ನ ಮಲ್ತಂದಲ್ಲ ಮಾರ್ಗದ ಅವ್ಯವಸ್ಥೆಯನ್ನು ಮಂತ್ರಿಯರಿಗೂ ತೋಜಾಯರೆ ಸಾಧ್ಯ ಆತಿನೇ ಇಚ್ಚಿ ಮಂತ್ರಿಯರ್ನ ಒಟ್ಟಿಗಿತ್ತಿನ ಕೆಲವು ನಾಯಕರು ಮಂತ್ರಿಯರಿಗೂ ಅಂಚಮತ ಪುರ್ಸೋತು ಇಜ್ಜಿಂದು ಗಡ್ಸದ ಪಾತೆರ ಪಂಡಿನ ಸಂಗತಿಲ ನಡೆತದನಂದು ಗ್ರಾಮದಕ್ಕಲು ದೂರ್ದಿರು.
ಈ ರಸ್ತೆ ಎಷ್ಟು ಒಂದು 22 ವರ್ಷಗಳಿಂದ ನಾದುರಸಲ್ಲಿ ಉಂಟು. ನಾವು ಮೊನ್ನೆ ಮನವಿ ಮಾಡಿಕೊಂಡು ಸ್ಥಳೀಯ ನಾಯಕರು ನಮಗೆ ಭರವಸೆಯನ್ನು ನೀಡಿದರು. ಆದರೆ ಅದು ಭರವಸೆಯಾಗಿ ಉಳಿದಿದೆ. ಆದರೆ ಪತ್ರಕರ್ತರು ಎಲ್ಲರೂ ಸಾರ್ವಜನಿಕರು ಈ ರಸ್ತೆಗಾಗಿ ಬನ್ನಿಂತ ಅವ್ರನ್ನ ಕರೆದ್ರು. ನಿಜವಾಗಿ ಅವರಿಗೆ ಮನಸ್ಸಿತ್ತು. DC ಅವರು ಕೂಡ ಹೇಳಿದರು ಈ ರಸ್ತೆಯಲ್ಲಿ ಹೋಗೋಣ ಅಂತೇಳಿ. ಆದರೆ ಸ್ಥಳೀಯ ನಾಯಕರು ಉದಯ ಕೊಪ್ಪಡ್ಕ ಅವರು ಈ ಒಂದು ಸಚಿವರು ಈ ರಸ್ತೆಗೆ ಬರುವುದನ್ನು ಅವರು ಅಡ್ಡತಾಡಿದರು. ನಡುಗಲಿಗಾಗಿ ಕರ್ಕೊಂಡು ಬಂದರು. ನಡುಗಲ್ಲಿ ಸುಮಾರು 20 ಕಿಲೋಮೀಟರ್ ಆಗ್ತದೆ. ಇದು ಹತ್ತಿರದ ರಸ್ತೆ, 6 ಕಿಲೋಮೀಟರ್ ರಸ್ತೆ. ಇದರಲ್ಲಿ ಬರಬೇಕಾಗಿತ್ತು. ಹಾಗೆ ನಮ್ಮ ರಸ್ತೆಯನ್ನು ನೋಡಿದಾಗಿತ್ತು. ಇದು ಸಚಿವರು ಎಲ್ಲವರಿಗೆ ಸಚಿವರು, ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ಸಚಿವರಲ್ಲ. ಸಚಿವರಾದ ಮೇಲೆ ಆದ ಕಾರಣ ಇವರು ರಾಜಕೀಯ ಅಂತ ಹೇಳಿದರು. BJP ನಾಯಕರು ರಾಜಕೀಯ, ನಾವು ರಾಜಕೀಯ ಮಾಡಲಿಕ್ಕೆ ಬರುವುದಲ್ಲ. ಇಲ್ಲಿ ಸ್ಥಳೀಯ ನಾಯಕರು ಯಾರೂ ಇರಲಿಲ್ಲ. ಆದರೆ ಸುಳ್ಯದ ನಾಯಕರು ನಮಗೆ ಆ ಭರವಸೆಯನ್ನು ಹೇಳುವ ಅಗತ್ಯವೂ ಇಲ್ಲ. ಯಾಕಂದರೆ ದಿನನಿತ್ಯ ಹೋಗುವವರು ನಾವು, ದಿನನಿತ್ಯ ನಾವು ನೋಡಿ ರಸ್ತೆಯನ್ನು ನಿಮಗೆ ಗೊತ್ತಿದೆ ಹೇಗಿದೆ ಅಂತ. ಆದರೆ ಸಚಿವರು ಜಸ್ಟ್ ನೋಡ್ಬೋದಿತ್ತು, ಸುಳ್ಯಕ್ಕೆ ಇದೇ ರಸ್ತೆಯಲ್ಲಿ ಹೋಗ್ಬೋದಿತ್ತಲ್ಲ. ಅವರು ರಾಜಕೀಯದ ಉದ್ದೇಶಪೂರ್ವಕವಾಗಿ ಸಚಿವರನ್ನು ಬಲಾತ್ಕಾರವಾಗಿ ಕರ್ಕೊಂಡೋದು ಇದು ನಮಗೆಲ್ಲ ಬೇಸರ ತಂದಿದೆ. ಉಳ್ಳಾಲ ಪೊಲೀಸ್ ಸ್ಟೇಷನ್ ಸುತ್ತದ ಕೋಟೆಕಾರ್ ಮುಳ್ಳುಗಡ್ಡೆ ಪನ್ಪುನವಲು ಕಿಶೋರ್ ಯಾನೆ ಕಿಚ್ಚು ಪನ್ಪುನಾಯೆ ಬುಧಾರ ತನ್ನ ಮಿತ್ತು 3 ಜನ ತಲ್ವಾರಡು ಪೆಟ್ಟು ಪಾಡರೆ ಪ್ರಯತ್ನ ನಡಪಾದಿರೆಂದು ಸುದ್ದಿಲ ಕಾದಿತದು ಅಂದ ಪಿರ ಉಪ್ಪುನ ಕುತಂತ್ರ ಪಿದೈ ಪಾಡುಂದು SDPI ಪಕ್ಷ ಒತ್ತಾಯ ಮಲ್ತದನು. ಉಳ್ಳಾಲ ಪೊಲೀಸ್ ಸ್ಟೇಷನ್ ಸುತ್ತದ ಕೋಟೆಕಾರ್ ಮುಳ್ಳುಗಡ್ಡೆ ಪನ್ಪುನವಲು ಕಿಶೋರ್ ಯಾನೆ ಕಿಚ್ಚು ಪನ್ಪುನಾಯೆ ಬುಧಾರ ತನ್ನ ಮಿತ್ತು 3 ಜನ ತಲ್ವಾರಡು ಪೆಟ್ಟು ಪಾಡರೆ ಪ್ರಯತ್ನ ನಡಪಾದಿರೆಂದು ಸುದ್ದಿಲ ಕಾದಿತದು ಅಂದ ಪಿರ ಉಪ್ಪುನ ಕುತಂತ್ರ ಪಿದೈ ಪಾಡುಂದು SDPI ಪಕ್ಷ ಒತ್ತಾಯ ಮಲ್ತದನು. ಈ ಬಗೆಟ್ ಸಹಾಯಕ ಪೊಲೀಸ್ ಕಮಿಷನರ್ ದಿನಕರ್ ಶೆಟ್ಟಿ ರೆನ್ತೂದು ಭಿನ್ನೈತೊನ್ನ ಓಲೆ ಕೊರ್ನ ಪಕ್ಷದ ಕೂಟದ ನಾಯಕರು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರಿಯರು. ಈ ಪ್ರದೇಶಡು ಎಕ್ಕಂದಲಿಗು ಬೊಕ್ಕ ಪೋಡಿಗೆ ಉಂಡು ಮಲ್ಪರೆ ಒಂದು ಕಾರಣ ಆದಿತ್ತದು. ಆಯೆ ಸುದ್ದಿಲಕ್ಕಾಯಿನಿತ ಪಿರವು ಗುಟ್ಟದ ಉದ್ದೇಶಲುಪ್ಪುನ ಸಾಧ್ಯತೆ ಉಂಡು. ಅಂದೆತ್ತ ಪಿರವು ಆಯಗು ಕೆಲವರು ಉಮೇದು ಕೊರ್ದು ಆ ಜಾಗೆಡು ಕೋಮು ಲಡಾಯಿ ಉಂಡು ಮಲ್ಪರೆ ಪ್ರಯತ್ನ ಮಲ್ತಿನ ಸಂಶಯ ಉಂಡು. ಅಂಚಾದು ಈ ಬಗೆಟ್ ಸರಿಯಾಯಿನ ತನಿಖೆ ನಡಪಾದು ಕೇಸ್ತ ಪಿರ ಉಪ್ಪುನ ಸತ್ಯನು ಪಿದೈಕನ ಉಡುಂದು SDPI ಪಕ್ಷದ ನಾಯಕರು ಒತ್ತಾಯ ಮಲ್ತಿರು. BJP ಕಾರ್ಯಕರ್ತ ಕಿಶೋರ್ ಎಂಬಾತ ಇಂತಹ ವದಂತಿ ಹರಡಿರುವುದರ ಹಿಂದೆ ನಿಗೂಢ ಉದ್ದೇಶಗಳಿರುವ ಸಾಧ್ಯತೆಗಳಿದ್ದು, ಇದರ ಹಿಂದೆ ಈತನಿಗೆ ಕೆಲವರು ಪ್ರೇರಣೆ ನೀಡಿ ಈ ಪ್ರದೇಶದಲ್ಲಿ ಕೋಮುಗಲಭೆ ಹುಟ್ಟುಹಾಕಲು ಯತ್ನಿಸುತ್ತಾ ಇದ್ದಾರೆ. ಈ ಘಟನೆಯನ್ನ ಈ ಸುಳ್ಳು ವದಂತಿ ಹಬ್ಬಿಸಿ ಕೋಮುಗಲಭೆ ಸೃಷ್ಟಿಸಲು ಯತ್ನಿಸುತ್ತವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ SDPI ಆಗ್ರಹಿಸ್ತಾ ಇದೆ. ಮತ್ತು ಈ ಜಿಲ್ಲೆಯು ಇಂದು ಶಾಂತಿಯತ್ತ ಹೋಗುವಂತಹ ಸಂದರ್ಭದಲ್ಲಿ ಇಂತಹ ಸುಳ್ಳು ವದಂತಿಯನ್ನು ಹರಡಿಸಿಕೊಂಡು ಈ ಪ್ರದೇಶದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹದಗೆಡಿಸಿರುವುದರ ಹಿಂದೆ ಕಾಣದ ಕೈಗಳ ಶಕ್ತಿಗಳ ಕೈವಾಡ ಇದೆ. ಮತ್ತು ಈ ಬಗ್ಗೆ ಕೂಲಂಕುಷ ತನಿಖೆ ನಡೆಸಿ ಈ ಪ್ರಕರಣದ ಹಿಂದಿರುವ ಸತ್ಯಾಸತ್ಯತೆಯನ್ನು ಬಯಲಿಗೆಳೆಯಬೇಕಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ಪರವಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಒಡಿಪುದ KMC ಬೊಕ್ಕ ಆಸ್ಪತ್ರೆದ ಮಣಿಪಾಲದ ಸಮಗ್ರ ಕ್ಯಾನ್ಸರ್ ಆರೈಕೆ ಕೇಂದ್ರದ ಭಾಗ ಆದಪ್ಪುನ ಜೋಕ್ಲೆನ ರಕ್ತಶಾಸ್ತ್ರ ಬೊಕ್ಕ ಆಂಕಾಲಜಿ ವಿಭಾಗಡು ಜೋಕ್ಲೆಡ ಅಸ್ಥಿ ಮಚ್ಚೆ ಕಸಿ ಮರ್ದದ ಬಗೆಟ್ ಮಾಹಿತಿ ಕಾರ್ಯಕ್ರಮ ನಡಪಾಯಿರು. ಒಡಿಪುದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಮಣಿಪಾಲದ ಸಮಗ್ರ ಕ್ಯಾನ್ಸರ್ ಆರೈಕೆ ಕೇಂದ್ರದ ಭಾಗ ಆದಪ್ಪುನ ಜೋಕ್ಲೆನ ರಕ್ತಶಾಸ್ತ್ರ ಬೊಕ್ಕ ಆಂಕಾಲಜಿ ವಿಭಾಗಡು ಗುರುವಾರ ಜೋಕ್ಲೆಡ ಅಸ್ಥಿ ಮಚ್ಚೆ ಕಸಿಮರ್ದ ಬಗೆಟ್ಟು ಮಾಹಿತಿ ಕಾರ್ಯಕ್ರಮ ದೀದಿತ್ತಿರು. ಕಾರ್ಯಕ್ರಮಟ್ಟು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜ್ದ ಡೀನ್ ಡಾ ಶರತ್ ಕುಮಾರ್ ಪಾತಿರ್ದು ಆಸ್ಪತ್ರೆದ ಜೋಕ್ಲೆನ ರಕ್ತಶಾಸ್ತ್ರ ಬೊಕ್ಕ ಆಂಕಾಲಜಿ ವಿಭಾಗಡು ಜೋಕ್ಲೆನ ಅಸ್ಥಿ ಮಚ್ಚೆ ಕಸಿ ಮಲ್ತದು ಮರ್ದು ಕೊರ್ಪನ ಕಾರ್ಯ ಗೆಲ್ಮಿಡ ನಡತೊಂದುಂಡು ಪಂಡಿರು. ದೇಶದ 130 ಕೋಟಿ ಜನಟು ವರ್ಷಲ 10,000 ಜನಕ್ಲೆಗ್ ಅಸ್ಥಿ ಮಚ್ಚೆದ ಅಗತ್ಯ ಉಂಡು. ಅಂಚಾದು ಇಂಚಿನ ಕೇಂದ್ರಲು ಅಗತ್ಯ ಅನ್ ಪಂಡಿರು. ಲೈಫ್ ಸ್ಟೈಲ್ ಡಿಸೀಸಸ್, ಪ್ರೆಷರ್, ಡಯಾಬಿಟಿಸ್, ಅಲ್ಲಿ ನಿಮ್ಮ ಲೈಫ್ ಸ್ಟೈಲ್ನಿಂದಾಗಿ ಬರುವ ಕಾಯಿಲೆಗಳು. ಮೂರನೇದು ಕ್ಯಾನ್ಸರ್. ಅದರಿಂದಾಗಿ ನಾವು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು, ತಿಳುವಳಿಕೆಗಳು ಜನರಿಗೆ ಆದಷ್ಟು ಬೇಗ ಅದನ್ನು ಕಂಡುಹಿಡಿದು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಂಪ್ಲೀಟ್ ಆಗಿ ಗುಣಪಡಿಸುವಂತೆ ಪ್ರತಿಯೊಬ್ಬರಿಗೂ ಆಗಬೇಕು. ಇಂಥ ಒಂದು ಪ್ರಯತ್ನ KMCಯಲ್ಲಿ ನಡೀತಾ ಇದೆ. ಮುಂದಕ್ಕೆ ನಮ್ಮ ಸೊಸೈಟಿಯಲ್ಲಿ ಅಟ್ಲೀಸ್ಟ್ ಉಡುಪಿ ಡಿಸ್ಟ್ರಿಕ್ಟಲ್ಲಿ
ಎಲ್ಲ ಮಕ್ಕಳು ಕ್ಯಾನ್ಸರ್ನಿಂದ ಕಂಪ್ಲೀಟ್ ಗುಣಮುಖರಾಗುವಂತೆ ಆಗಬೇಕು ಅಂತ ಹೇಳುವಂಥದ್ದು ನಾವು ಆಶಿಸ್ತಾ ಇರೋದು. ಈ ಕರಾವಳಿಯಲ್ಲಿ ಮೊದಲ ಬಾರಿಗೆ ಸುಮಾರು 10 ಪೇಷಂಟ್ನವರಿಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಕ್ಸಸ್ಫುಲ್ಲಾಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿದೆ. ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಅವಿನಾಶ್ ಶೆಟ್ಟಿ ಪಾತಿರ್ದು ಅಸ್ಥಿ ಮಚ್ಚೆ ಕಶಿ ಮಲ್ತದ್ದು ಮರ್ದು ಕೊರ್ಪುನ ಒಂದು ಬಾರಿ ಖರ್ಚಿದ ವಾದುಂಡು ಅಂಚಾದು ನಮ್ಮಲ್ಪ ಬರ್ಪುನ ಪಾಕ ಬಡವರಿಗೂ ಈ ಮರ್ದದ ಅಗತ್ಯ ಬೂರುಂಡ ದಾನಿಲು ಬೊಕ್ಕ ಬೇತೆ ಮೂಲದ ಸಾಯುಡು ಮರ್ದದ ಖರ್ಚಿನ ದಿಂಜಾದು ಮರ್ದು ಮಲ್ಪುಂಡು ಪಣವದ ಕಷ್ಟ ಉಂಡು ಒಂದು ಏರೆಗ್ಲ ಮರ್ದು ತಿಕ್ಕಂದಿನಂಚಾಯರೆ ಬಲ್ಲಿಂದು ಪನ್ಪುನವು ಕಸ್ತೂರ್ಬಾ ಆಸ್ಪತ್ರೆದ ಉದ್ದೇಶ ಅಂತ ಪಂಡಿರು. ನಾನು ಕಳೆದ ಬಾರಿಯೂ ಇದೇ ರೀತಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಇದು 6 ದಶಕಗಳಿಂದ ನಡೀತಿರುವಂಥ ಆಸ್ಪತ್ರೆ. ಸಂತೋಷ ವಿಷಯ ಅಂದರೆ ಈ ವರ್ಷ ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯ 60ನೇ ವರ್ಷ, 60th year ಆಫ್ ದ ಕಸ್ತೂರ್ಬಾ ಹಾಸ್ಪಿಟಲ್ ನಡೀತಾ ಇದೆ. ಜತೆ ಪ್ರಾಧ್ಯಾಪಕಿಯರು ಬೊಕ್ಕ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ವಾಸುದೇವ ಭಟ್, ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯರು ಬೊಕ್ಕ ಜೋಕ್ಲಿನ ಅಸ್ಥಿ ಮಚ್ಚೆ ಕಸಿ ಬಗೆಟ್ಟು ತೆರಿನಾರು ಡಾಕ್ಟರ್ ವಿನಯ್ ಎಂಬಿ ಬೊಕ್ಕ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಅರ್ಚನಾ ಎಂಬಿ ಜೋಕ್ಲಿನ ಅಸ್ಥಿ ಮಚ್ಚೆ ಕಸಿ ಬಗೆಟ್ಟು ಮಾಹಿತಿ ಕುರಿಯರು. ಕಸ್ತೂರ್ಬಾ ಆಸ್ಪತ್ರೆಡ ಅಸ್ಥಿ ಮಚ್ಚೆ ಕಸಿ ಮಲ್ಪಾದ ಗುಣಾಯಿನ ಜೋಕುಲು ಪ್ರಣಮ್ ಬೊಕ್ಕ ನಿರೂಪ್ ಮೊಕ್ಲಿನ ಇಲ್ಲದಕ್ಕಲು ವೈದ್ಯರಿಗೂ ಸುಲ್ಮೆ ಸಂದಾಯರು. ಮಣಿಪಾಲ ಸಮಗ್ರ ಕ್ಯಾನ್ಸರ್ ಆರೈಕೆ ಕೇಂದ್ರದ ಸಂಯೋಜಕರು ಡಾಕ್ಟರ್ ನವೀನ್ ಸಲಿನ್ಸ್, ಮುಖ್ಯ ಮಾರ್ಕೆಟಿಂಗ್ ಮ್ಯಾನೇಜರ್ ಮೋಹನ್ ಶೆಟ್ಟಿ ಪಾಲ್ಗೊಂಡಿದ್ದರು. ಮಾರ್ಕೆಟಿಂಗ್ ವಿಭಾಗದ ಕೃಷ್ಣಪ್ರಸಾದ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಉರ್ವಸ್ಟೋರು ಶ್ರೀ ಶಾರದಾ ಪೂಜಾ ಸಮಿತಿ ಮಾನಸ ಮಂಟಪ ಉರ್ವಸ್ಟೋರು ಒಂದೆತ್ತ ಸುವರ್ಣ ಮಹೋತ್ಸವದ ಆಫೀಸ್ ಉದೀಪನ ಕಾರ್ಯಕ್ರಮ ಕುಡ್ಲಾ ಉರ್ವಸ್ಟೋರ್ದ ಮಾನಸ ಮಂಟಪಡು ನಡೆತಿಂಡು. ಬಂಗಾರ್ ಪರ್ಬದ ಆಫೀಸನ್ನು ಶಾಸಕರು ವೇದವ್ಯಾಸ್ ಕಾಮತ್ ಉದೀಪನ ಮಲ್ತಿರು. ಉರುವಸ್ಟೋರು ಶ್ರೀ ಶಾರದಾ ಪೂಜಾ ಸಮಿತಿ ಮಾನಸ ಮಂಟಪ ಉರುವಸ್ಟೋರ್ ಒಂದೆತ್ತ ಸುವರ್ಣ ಮಹೋತ್ಸವದ ಆಫೀಸ್ ಉದೀಪನ ಕಾರ್ಯಕ್ರಮ ಕುಡ್ಲಾ ಉರುವಸ್ಟೋರ್ದ ಮಾನಸ ಮಂಟಪಡು ನಡೆತಿದ್ದು 49 ವರ್ಷಲಿಡ್ದು ಬರುವುದಪ್ಪೆ ಶ್ರೀ ಶಾರದೇನು ಉರುವಸ್ಟೋರು ಬಾಗುಡು ಆರಾಧನೆ ಮಲ್ತೊಂದಿತ್ತದು. ಶ್ರೀ ಶಾರದಾ ಪೂಜಾ ಸಮಿತಿ ಈ ಸರ್ತಿ ಸುವರ್ಣ ಮಹೋತ್ಸವ ವರ್ಷಾಚರಣೆದ ಗೌಜಿಡುಂಡು. ಬಂಗಾರ್ ಪರ್ಬದ ಆಫೀಸನ್ನು ಶಾಸಕರು ವೇದವ್ಯಾಸ್ ಕಾಮತ್ ಉದೀಪನ ಮಲ್ತೆರು. ಈ ಪರಿಸರದ ಎಲ್ಲ ಬಂಧು ಮಿತ್ರರು ಒಂದಾಗಬೇಕು, ಅವರಿಗೊಂದು ವೇದಿಕೆ ಸಿಗಬೇಕು. ವೇದಿಕೆ ಮುಖಾಂತರ ಒಂದು ಧಾರ್ಮಿಕ ಪ್ರಜ್ಞೆಯನ್ನ ಈ ಪರಿಸರದಲ್ಲಿ ಇನ್ನಷ್ಟು ಹೆಚ್ಚುಗೊಳಿಸಬೇಕು. ಒಂದು ಭಕ್ತಿಯುತವಾಗಿ ಕೆಲಸ ಕಾರ್ಯಗಳು ನಡೆದಾಗ ಆ ಭಕ್ತಿಗೆ ಎಲ್ಲರೂ ಒಟ್ಟು ಸೇರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇದೆಲ್ಲವೂ ಅದರ ಹಿಂದಿರುವಂತ ವಿಶೇಷವಾದ ಪಂಡದರು ವಿಶೇಷವಾದ ಧನ್ಯವಾದವನ್ನು ಪಡೆದು ಈ ಕಾರ್ಯಕ್ರಮ ಹೆಂಗೊಂದು 50 ವರ್ಷದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ದಾನ ಗೊತ್ತು ಹೆಂಗೊಂದು ಅವಕಾಶ ಹೆಂಗೊಂದು ಭಾಗ್ಯ ಆ ಕಾಲದ ಮಾತ ಕೊಡುವಂತೆ ಒಂದು ಅವಕಾಶ ಲೇಬರ್ ಅವಕಾಶ ಸಿಗಲಿಲ್ಲ. ಆ ಅವಕಾಶ ಪೂರ್ಣ ರೀತಿಯಲ್ಲಿ ಉಳ್ಳೆ ಪಡೆದು ಉರುವಸ್ಟೋರು ಶ್ರೀ ಮಹಾಗಣಪತಿ ದೇವಸ್ಥಾನದ ಗುರಿಕಾರ್ಯರು ಸುರೇಂದ್ರರಾವ್ ಗುರುಕಾರ್ಮಿಡ್ ಶ್ರೀ ಶಾರದಾ ಪೀಠದ ಜೋಕುಲು ವಂದೇ ಮಾತರಂ ಪದ ಪನ್ಪುನೆತ ಒಟ್ಟುಗು ಕಾರ್ಯಕ್ರಮ ಶುರುವಾಡ್. ಶ್ರೀಕೃಷ್ಣ ವಿಲಾಸದ ಯಜಮಾನರು ಜಯಪ್ರಕಾಶ್ ರಾವ್, ಉದ್ಯಮಿ ರಾಜಗೋಪಾಲ್ ರೈ, ಬರ್ಕೆ ಫ್ರೆಂಡ್ಸ್ ಮರ್ಯಾದೆ ಗುರಿಕಾರ್ಯರು ಸುಚೇಂದ್ರ ಅಮೀನ್, ಸಾಗರ್ ರಿಯಾಲಿಟಿ ಪ್ರಮೋಟರ್ಸ್ ದ ಯಜಮಾನರು ಗಿರಿಧರ್ ಶೆಟ್ಟಿ, ದುಂಬುದ ಮೇಯರ್ ದಿವಾಕರ್ ಪಾಂಡೇಶ್ವರ ಬೊಕ್ಕ ಪ್ರವೀಣ್ ಅಂಜನ್, ಕುಡ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಗಣೇಶ್ ಕುಲಾಲ್, ಜಯಲಕ್ಷ್ಮಿ, ರಾಧಾಕೃಷ್ಣ, ಮಂಗಳ ಫ್ರೆಂಡ್ ಸರ್ಕಲ್ದ ಗುರುಕಾರ್ಯರು ರಮೇಶ್ ಶೆಟ್ಟಿ, ಉದ್ಯಮಿ ಮನೋಹರ್ ಎಂಎಸ್, ಮಹಾಗಣಪತಿ ದೇವಸ್ಥಾನದ ಕಾರ್ಯಂತರು ಶ್ರೀಧರ್ ಮಣಿಯಾಣಿ, ಎಸ್ಆರ್ ಶೈನ್ ಯಜಮಾನರು ಸಂತೋಷ್ ಕುಮಾರ್ ಬಿನ್ನೆರಾದಿತ್ಯರು. ಶ್ರೀ ಶಾರದಾ ಪೂಜಾ ಸಮಿತಿ ಗುರುಕಾರ್ಯರು ಉದಯ್ ಕುಮಾರ್ ಪಿ, ಪ್ರಧಾನ ಕಾರ್ಯಂತರು ಗುರುಪ್ರಸಾದ್ ರಾವ್, ಜೊತೆ ಕಾರ್ಯಂತರು ಸಾಯಿ ಪ್ರಸಾದ್ ಶೆಟ್ಟಿ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತರು. ಅವಿನಾಶ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಪದ್ಮಶಾಲಿ ಶೆಟ್ಟಿಗಾರ ಸಮಾಜದ ಕುಲಕಸಬು ಕೈಮಗ್ಗ ನೇಪುನೇನು ಕೂಡ ಮಿತ್ತುಕನೇರೆ ಸಜ್ಜಾದುಪ್ಪುನ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದ ನಿಲೆಟ್ಟು ಆಗಸ್ಟ್ 7 ಒಡಿಪು ಜಿಲ್ಲೆ ಕಲ್ಯಾಣಪುರತ ಶ್ರೀ ಆದಿಶಕ್ತಿ ವೀರಭದ್ರ ಬ್ರಹ್ಮಲಿಂಗ ದೇವಸ್ಥಾನಡು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ನಡಪಾವುದೊಂದು ಪ್ರತಿಷ್ಠಾನದ ಕುಲು ತೆರಿಪಾದಿರು.
ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದ ಪದಾಧಿಕಾರಿಗಳು ಗುರುವಾರ ಒಡಿಪುಡು ಸುದ್ದಿಗೋಷ್ಠಿ ಪಾತಿರ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಇಚ್ಛೆದಂಚ 2018 ಆಗಸ್ಟ್ 7 ವರ್ಷಲ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ದೇಶಡೋರ್ಮೆ ನಡಪಾವುದುಂಡು. ಪದ್ಮಶಾಲಿ ಶೆಟ್ಟಿಗಾರ ಸಮಾಜದ ಕುಲಕಸುಬು ಕೈಮಗ್ಗ ನೇಪುನೇನು ಕೂಡ ಮಿತ್ತಕನೇರೆ ಸಜ್ಜಾದುಪ್ಪುನ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಆಗಸ್ಟ್ 7 ಕಲ್ಯಾಣಪುರದ ಶ್ರೀ ಆದಿಶಕ್ತಿ ವೀರಭದ್ರ ಬ್ರಹ್ಮಲಿಂಗ ದೇವಸ್ಥಾನಡು ಒಡಿಪು ಜಿಲ್ಲಾ ಮಟ್ಟಡು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಮಲ್ಪುಣೊಂದು ಪಂಡಿರು. ಆನಿಕಾಂಡ 8 ಗಂಟೆಗೆ ಕಾರ್ಯಕ್ರಮ ಶುರುವಾಪುಂಡು. ಎಸ್ಎಸ್ಎಲ್ಸಿ ಬೊಕ್ಕ ಪಿಯುಸಿ ಜೋಕ್ಲಿನ ಭವಿಷ್ಯಗಾದ ಆಕ್ಲಿನ ಬೊಕ್ಕ ಆಕ್ಲಿನ ಇಲ್ಲಲ್ದಕ್ಲೆಡ ಪಾತ್ರಕತೆ ಕಾರ್ಯಕ್ರಮ ದೀವೊಂದ ಬರೋ ಬಗಿಟ್ಟು ಎಡೇನ ತಿರಿದಿನ ನಾಗರಾಜ್ ಕಟೀಲ್, ದಿನೇಶ್ ಶೆಟ್ಟಿಗಾರ್ ಪರ್ಕಳ, ಸದಾಶಿವ ಗೋಳಿಜೋರ ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ದಿತನ್ವಿರಂದು ಪ್ರತಿಷ್ಠಾನದ ನಾಯಕರು ತೆರಿಪಾಯರು. ಪ್ರತಿಷ್ಠಾನದ ಹೊಸ ಈ ವಾರ್ತಾ ಪತ್ರಿಕೆ ನೇಕಾರ ಬಿಂಬದ ಸುರುತ ಸಂಚಿ ಲೋಕಾರ್ಪಣೆ ಮಲ್ಪುಡು. ನೇಕಾರ ಪದ್ಮಶಾಲಿ ಬಂಧುಲೆಗು ಕೈಮಗ್ಗದ ದುತ್ತೈತುಡು ಸೌಂದರ್ಯ ಪಂಥ ನೇಕಾರ ಸಿರಿ, ನೇಕಾರ ಸಿರಿವರ, ನೇಕಾರ ಕುಟುಂಬ ಸಿರಿ ಇಂಚ ಮೂಜಿನ ಮುನಿಡು ಪಂಥ ದಿವೊಂದಂದು ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದಕ್ಕಲು ಪಂತೆರು. ಪ್ರತಿಷ್ಠಾನದ ಗುರುಕಾರ್ಯರು ರತ್ನಾಕರ ಇಂದ್ರಾಳಿ, ನಗರಸಭಾ ಸದಸ್ಯರು ಮಂಜುನಾಥ ಪಣಿಪಾಲ್, ಪ್ರತಿಷ್ಠಾನದ ಪ್ರಧಾನ ಕಾರ್ಯಂತರು ನರೇಂದ್ರ ಶೆಟ್ಟಿಗಾರ್ ಹೆರ್ಕ, ಒತ್ತು ಗುರುಕಾರ್ಯರು ಸದಾಶಿವ ಗೋಳಿಜೋರ, ದತ್ತರಾಜ್ ಶೆಟ್ಟಿಗಾರ್, ಸರೋಜಾ ಶೆಟ್ಟಿಗಾರ್ ಸುದ್ದಿಗೋಷ್ಠಿಟ್ಟರು. ಉಡುಪಿಯಲ್ಲಿ ಶಂಕರಪುರ ಮಲ್ಲಿಗೆಗೆ ಹೇಗೆ ಜಿಐ ಟ್ಯಾಗ್ ಇದೆಯೋ, ಮಟ್ಟುಗುಳ್ಳಕ್ಕೆ ಹೇಗೆ ಜಿಐ ಟ್ಯಾಗ್ ಇದೆಯೋ, ಉಡುಪಿ ಸೀರೆಗೆ ಕೂಡ ಅದೇ ರೀತಿಯಲ್ಲಿ ಜಿಐ ಟ್ಯಾಗ್ ಇದೆ, ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಇದೆ. ಇದನ್ನು ಉಡುಪಿಯಲ್ಲಿ ನೇಯ್ತಕ್ಕಂತಹ ಸೀರೆಗಳನ್ನ ಜಗತ್ತಿನ ಯಾವ ಭಾಗದಲ್ಲೂ ಕೂಡ ನೇಯಲಿಕ್ಕೆ ಸಾಧ್ಯ ಇಲ್ಲ. ಉಡುಪಿ ಸೀರೆಗೆ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇದೆ. ಸೊ ಹಾಗಾಗಿ ಇದನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನಾವು ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದವರು ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ. ಕೈಮಗ್ಗದ ನೇಕಾರರು ಈ ದೇಶಕ್ಕೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನೀಡಿರ್ತಕ್ಕಂತಹ ಕೊಡುಗೆಯನ್ನು ಗಮನಿಸಿ ಅದನ್ನ ಉಳಿಸಬೇಕು, ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಆಗಸ್ಟ್ 7ನೇ ತಾರೀಕನ್ನ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂತ ಘೋಷಣೆಯನ್ನು ಮಾಡಿದೆ. ತದನಂತರ 2015ರಿಂದ ನಿರಂತರವಾಗಿ ದೇಶದಾದ್ಯಂತ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ನಡೀತಾ ಇದೆ. ಈ ಭಾಗದಲ್ಲಿ ಉಡುಪಿಯಲ್ಲಿ ನಾವು ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದವರು ಈ ವರ್ಷ ಇದನ್ನ ಹಮ್ಮಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಆಗಸ್ಟ್ 7ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನ ಕಲ್ಯಾಣಪುರದ ಶ್ರೀ ಆದಿಶಕ್ತಿ ವೀರಭದ್ರ ಬ್ರಹ್ಮಲಿಂಗ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಾಯ್ಕಟ್ಟೆದಾಂತಿನ ಗುವೇಲಗು ಬೂರ್ನ ಪೆತ್ತನು ಅಗ್ನಿಶಾಮಕ ದಳತಕ್ಕಲು ಬಾರಿ ಪುಣೆದು ಬಚಾವ್ ಮಲ್ತಿನ ಸಂಗತಿ ಒಡಿಪು ಉದ್ಯಾವರದ ಕೆಂತೂರು ಕೈತಲ್ ನಡೆತಿದ್ದು. ಬಾಯ್ಕಟ್ಟೆದಾಂತಿನ ಗುವೆಲಗು ಬೂರ್ನ ಪೆತ್ತನು ಬಚಾವ್ ಮಲ್ತದಿನ ಸಂಗತಿ ಒಡಿಪು ಉದ್ಯಾವರದ ಕೆಂತೂರು ಕೈತಲ್ ನಡೆತಿದ್ದು. ಊರದ ಶಾರದಾ ಭಜನಾ ಮಂಡಳಿದ ಕೈತಲ್ ಗುವೆಲಗು ಪೆತ್ತ ಬೂರ್ದಿತ್ತು. ಅಗ್ನಿಶಾಮಕ ದಳಕು ತೆರಿಪಾದು ಅಕುಲು ಬತ್ತದು ಪೆತ್ತನು ಬಚಾವ್ ಮಲ್ತೆರು. ಒಡಿಪು ಅಗ್ನಿಶಾಮಕ ಸ್ಟೇಷನ್ ಅಧಿಕಾರಿ ದುಂಬಾಳ್ತಿಡು ನಡಪೈನ ಕಾರ್ಯಾಚರಣೆಡು ಅಗ್ನಿಶಾಮಕ ಸ್ಟೇಷನ್ದ ಪಾಕಜನ ಪಾಲ್ದೆತ್ತುಂಡೆರು. ಭಾರತೀಯ ಪೋಸ್ಟ್ ಇಲಾಖೆಡು 38 ವರ್ಷ ಸೇವೆ ಸಂದಾದು ಕರ್ತವ್ಯ ಅಕೇರಿ ಆಯ್ನ ಮರಕಡ ಕುಮೇರ್ ಇಲ್ಲಲ್ದ ಎಂ ಶ್ರೀನಾ ಯಾನೆ ಶ್ರೀನಿವಾಸ್ ಕುಮಾರ್ ಮರಕಡ ಮೇರೆಗು ವಿಠಲ್ ಶೆಟ್ಟಿ ಕಾವೂರು ಸಹಕಾರ ಸೌಧದ ಸಭಾಂಗಣಡು ಸಾರ್ವಜನಿಕವಾದ ತಮ್ಮನದ ಮರ್ಯಾದೆ ಮಲ್ತೆರು. ಭಾರತೀಯ ಪೋಸ್ಟ್ ಇಲಾಖೆಡು 38 ವರ್ಷ ಸೇವೆ ಸಂದಾದು ಕರ್ತವ್ಯ ಅಕೇರಿ ಆಯ್ನ ಮರಕಡ ಕುಮೇರ್ ಇಲ್ಲಲ್ದ ಎಂ ಶ್ರೀನಾ ಯಾನೆ ಶ್ರೀನಿವಾಸ್ ಕುಮಾರ್ ಮರಕಡ ಮೇರೆಗು ವಿಠಲ ಶೆಟ್ಟಿ ಕಾವೂರು ಸಹಕಾರ ಸೌಧದ ಸಭಾಂಗಣಡು ಸಾರ್ವಜನಿಕವಾದ ತಮ್ಮನದ ಮರ್ಯಾದೆ ಮಲ್ತೆರು. ಕಾವೂರು ಒತ್ತು ಪೋಸ್ಟ್ ಆಫೀಸ್ದ ಪೋಸ್ಟ್ ಪಾಲಕಿಯರು ಶ್ರೀಮತಿ ಆಶಾ ಬೊಕ್ಕ ಅವಳು ಕೆಲಸ ಮಲ್ಪನಕಲು ಪಾಲ್ದೆತ್ತೊಂಡೆರು. ಗೋಪಿನಾಥ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತದ ಶ್ರೀನಿವಾಸರ್ನ ಇಡಮುಟ್ಟದ ಪೋಸ್ಟ್ ಇಲಾಖೆದ ಸೇವೆನು ಪುಗಾರಿಯರು. ಪರಿಸರದ ಪಾಕಜನ ಪಾಲ್ದೆತ್ತೊಂದು ಅರೆನ ನನ್ನದ ಬದುಕು ಪೊರ್ಲುಡು ಸಾಗಡೆಂದು ಇಡ್ಡೆಪ್ಪು ಬಯಕಿಯರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಯಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.